ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನ ನೋಡಲು. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಅಲಂಕಾರ ನೋಡಲು ನಿಜಕ್ಕೂ ಎರಡು ಕಣ್ಣು ಸಾಲದು. ಸಮಗ್ರ ಜೀರ್ಣೋದ್ಧಾರ ಆಗಿ ಕಂಗೊಳಿಸ್ತಾ ಇರುವಂತಹ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದದೊಂದಿಗೆ ಪುಣ್ಯಕ್ಷೇತ್ರದ ಸೊಬಗನ್ನ ಕಣ್ತುಂಬಿಕೊಳ್ಳೋಣ. ಮೊಗವೀರ ಸಮಾಜದ ಮುಖ್ಯ ಕಸುಬು ಮೀನುಗಾರಿಕೆ. ಹಾಗಾಗಿ ಮೀನುಗಾರರಿಗೆ ಸದಾ ರಕ್ಷಣೆ ನೀಡುತ್ತಾ ಬಂದಿರುವ ಭಕ್ತವತ್ಸಲ ಶ್ರೀ ಮಹಾಲಕ್ಷ್ಮಿ ದೇವಿ ಮೊಗವೀರರ ಕುಲದೇವತೆ. ಇಂದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ಕಂಗೊಳಿಸ್ತಾ ಇದೆ. ಸುಮಾರು 16.50 ಎಕರೆ ಪ್ರದೇಶದಲ್ಲಿ ಅಂದಾಜು 32 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊಗವೀರರ ಕುಲರತ್ನ ಕರಾವಳಿ ಕರ್ನಾಟಕದ ಮೀನುಗಾರ ಸಮುದಾಯದ ಮುಖಂಡರಾಗಿರುವ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಮತ್ತು ಸಮಾಜದ ಸರ್ವ ಸಹಕಾರದಿಂದ ಸಮಗ್ರ ಜೀರ್ಣೋದ್ಧಾರಗೊಂಡಿದೆ. ಸಾವಿರದ 1957ರಲ್ಲಿ ಉಚ್ಚಿಲದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವು 63 ವರ್ಷಗಳ ಅವಧಿಯಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಪರಬ್ರಹ್ಮ ಸ್ವರೂಪಿಣಿ ತಾಯಿಯ ಗರ್ಭಗುಡಿ, ಸುತ್ತುಪೌಳಿ, ತೀರ್ಥಮಂಟಪ, ಗಣಪತಿ ದೇವರ ಗುಡಿ, ಭದ್ರಕಾಳಿ ದೇವರ ಗುಡಿ, ನಾಗವನ ಜೊತೆಗೆ ಲಕ್ಷ್ಮೀ ತೀರ್ಥ ಸರೋವರ ಪುನರ್ ನಿರ್ಮಾಣ ಆಗಿದ್ದು, ಮೊಗವೀರರ ಕುಲಗುರುಗಳ ಗುರುಪೀಠ, ಉದ್ಯಾವರ ನದಿಯ ಸಾಹುಕಾರರ ಪ್ರತಿಮೆ ನಿರ್ಮಾಣ, ಯಾಗಶಾಲೆ, ಯಜ್ಞಕುಂಡ, ಓಲಗ ಮಂಟಪ, ರಾಜಗೋಪುರದ ಜೊತೆಗೆ ವ್ಯವಸ್ಥಿತವಾದ ಆವರಣ ಗೋಡೆ ನಿರ್ಮಾಣಗೊಂಡಿದ್ದು, ರಾಷ್ಟ್ರೀಯ ದಾರಿ ಪಕ್ಕದಲ್ಲಿ ಭವ್ಯ ದೇವಾಲಯವಾಗಿ ನಿರ್ಮಾಣಗೊಂಡಿದ್ದು ಉಡುಪಿಗೆ ಹೆಮ್ಮೆ ತಂದಿದೆ. ಕರಾವಳಿ ಕರ್ನಾಟಕದ ಸಮಸ್ತ ಮೊಗವೀರ ಸಮಾಜ ಬಾಂಧವರ ಧಾರ್ಮಿಕ ಕೇಂದ್ರವಾಗಿದ್ದು, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ನೇತೃತ್ವದಲ್ಲಿ ಕುಲ ಬಾಂಧವರು ಸೇರಿ ಸರ್ಕಾರದ ಸಹಕಾರದೊಂದಿಗೆ ದೇವಾಲಯ ಸಂಪೂರ್ಣ ಜೀರ್ಣೋದ್ಧಾರಗೊಂಡಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ನಗರವನ್ನ ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡುವ ದೂರದೃಷ್ಟಿ ನಮ್ಮದು. ಮುಂದಿನ ಏಪ್ರಿಲ್ 1ರಿಂದ 16ರವರೆಗೆ ದೇವಾಲಯದ ಬ್ರಹ್ಮ ಕಲಶೋತ್ಸವ ಸಂಭ್ರಮ ನಡೆಯಲಿದೆ ಅಂತ ಮೀನುಗಾರ ಸಮುದಾಯದ ಮುಖಂಡರಾದ ನಾಡೋಜ ಡಾಕ್ಟರ್ ಜಿ ಶಂಕರ್ ತಿಳಿಸಿದರು. ಸುಮಾರು ಒಂದು 15 ಕೋಟಿಯ ಒಂದು ಮೊಗವೀರ ಭವನ, ಹಾಗೆ ಸುಮಾರು ಒಂದು 25 ಕೋಟಿಯ ಒಂದು ಮಹಾಲಕ್ಷ್ಮಿ ದೇವಸ್ಥಾನ, ಭಾಳ ಪುರಾತನವಾದದ್ದು, ಭಾಳ ಹಳೆಯ ಒಂದು ದೇವಸ್ಥಾನ ಇದಾಗಿದ್ದು ಈಗ ಜೀರ್ಣೋದ್ಧಾರಗೊಂಡು ಸುಮಾರು ಒಂದು 25 ಕೋಟಿಯಲ್ಲಿ ಏಪ್ರಿಲ್ 1ರಿಂದ 15ರವರೆಗೆ ಇಲ್ಲಿ ಜೀರ್ಣೋದ್ಧಾರ, ಆ ತಾಯಿಯ ಪ್ರತಿಷ್ಠಾಪನೆ ಹಾಗೂ ಪರಿವಾರ ದೇವರುಗಳ ಪ್ರತಿಷ್ಠಾಪನೆ, ಗಣಪತಿ, ಭದ್ರಕಾಳಿ ಹಾಗೆ ನಾಗದೇವರದ ಒಂದು ಹೊಸ ದೇವಾಲಯವನ್ನು ಕೂಡ ನಿರ್ಮಿಸಿದ್ದೇವೆ ದಾನಿಗಳ ಒಂದು ನೆರವಿನಿಂದ. ಆ ಎಲ್ಲ ಕಾರ್ಯಕ್ರಮ ಏಪ್ರಿಲ್ 1ರಿಂದ 15ರವರೆಗೆ ಆ ತಾಯಿಯ ಒಂದು ಆಶೀರ್ವಾದದಿಂದ ಒಳ್ಳೆಯ ರೀತಿಯಲ್ಲಿ ನಡೀಬೇಕು. ಈ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ, ವಿವಿಧ ಮೀನುಗಾರಿಕಾ ಸಂಘಟನೆಗಳು, ಮೀನುಗಾರರು ಅವರೆಲ್ಲರಿಗೂ, ಸಂಘ ಸಂಸ್ಥೆಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ. ಕೊಲ್ಲಾಪುರ ಮಹಾಲಕ್ಷ್ಮಿ ಬಿಟ್ಟರೆ ಇದು ದಕ್ಷಿಣ ಭಾರತದಲ್ಲೇ ಒಂದು 2ನೇ ದೇವಸ್ಥಾನ ಅಂತ ಹೇಳ್ಬೋದು. ಇದರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ. ಅತ್ಯಂತ ಒಂದು ಕಲಾ ಇದರಲ್ಲಿ ಒಳ್ಳೆಯ ಶಿಲ್ಪಕಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಇವತ್ತು ಮರದ ಕೆಲಸ ಇರಬಹುದು, ಇದರ
ಕಲ್ಲಿನ ಕೆಲಸವಾದ ಕುಸುರಿಯಲ್ಲಿ ಭಾಳಷ್ಟು ಒಂದು ಒಳ್ಳೆಯ ಉನ್ನತ ಮಟ್ಟದ ಕಲಾ ಕುಸುರಿಗಳನ್ನು ನಾವು ಈ ದೇವಸ್ಥಾನದಲ್ಲಿ ನೋಡ್ಬೋದಾಗಿದೆ. ಇದೊಂದು ಒಳ್ಳೆಯ ಒಂದು ದೇವಸ್ಥಾನ ಮತ್ತು ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ಜನರು ಬಂದು ಆರಾಧಿಸಿಕೊಂಡು ಹೋಗುವ ಈ ಮಹಾಲಕ್ಷ್ಮಿ ಕ್ಷೇತ್ರ ಇನ್ನೂ ಉಜ್ವಲವಾಗಿ ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ಹಾಗೆ ಮುಂದಿನ ಒಂದು ಪೀಳಿಗೆಗೆ ಒಂದು ವಿದ್ಯಾಸಂಸ್ಥೆ ಇದೆಲ್ಲ ಇಲ್ಲಿ ರೂಪುಗೊಳ್ಳಲಿಕ್ಕಿದೆ. ದೇವಾಲಯದ ಶಿಲೆ ಮತ್ತು ಮರದ ಕೆತ್ತನೆಯ ಕೆಲಸ ನೋಡೋದೇ ಚಂದ. ಭಕ್ತರನ್ನ ಆಕರ್ಷಿಸ್ತಾ ಇರುವ ಈ ದೇವಾಲಯದ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಶಿಲ್ಪಶಾಸ್ತ್ರದ ಪ್ರಕಾರ ನೂತನ ಶಿಲಾಮಯ ದೇಗುಲ ನಿರ್ಮಾಣವಾಗಿತ್ತು. ಬ್ರಹ್ಮಕಲಶೋತ್ಸವ ಸಂಭ್ರಮದಲ್ಲಿ ಈ ಎಲ್ಲ ದೇವತಾ ಕಾರ್ಯದಲ್ಲಿ ಎಲ್ಲರೂ ಪಾತ್ರರಾಗಬೇಕಾಗಿ ವಿನಂತಿಸಿಕೊಂಡಿದ್ದಾರೆ ಗುಂಡು ಪಿ ಅಮೀನ್, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು. ಒಂದು ಉಡುಪಿಯ ಜಿಲ್ಲೆಯಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಪ್ರಾಮುಖ್ಯವಾದಂಥ ಮತ್ತು ಶಿಲಾತ್ಮಕ ಮತ್ತು ತುಂಬ ಕುಸುರಿ ಕೆಲಸದಿಂದ ಇರುವಂಥ ದೇವಸ್ಥಾನ ಅಂತ ಹೇಳಿದರೆ ತಪ್ಪಾಗಲಾರದು. ಮಹಾಲಕ್ಷ್ಮಿಯ ಮೂಲಸ್ಥಾನ ಕೋಲಾಪುರ ಆದರೆ ಇದು 2ನೇ ಸ್ಥಾನವಾಗಿ ಈಗ ಹೆಸರು ಪಡೆಯುತ್ತಾ ಇದೆ. ಎಲ್ಲ ಜಾತಿಯ ವರ್ಗದ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ಆಗಮೋಕ್ತವಾಗಿ ನಿರ್ಮಿಸಿದಂಥ ದೇವಸ್ಥಾನವಾದ್ದರಿಂದ ಆಗಮಶಾಸ್ತ್ರ ಪ್ರಕಾರವಾಗಿ ಇಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತಾ ಇದೆ. ಯಾವುದೇ ದೇವಸ್ಥಾನಕ್ಕೂ ಕಮ್ಮಿ ಎನಿಸದಂಥ ಪೂಜೆಯ ವ್ಯವಸ್ಥೆಯನ್ನು ಅಂದು ಪ್ರತಿಷ್ಠಾಪನೆ ಮಾಡಿದಂಥ ಕಾಳುತಂತ್ರಿಯವರು ಆ ಒಂದು ಪೂಜಾ ವಿಧಾನವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಅವರ ಶಿಷ್ಯಂದಿರು ಮತ್ತು ಅವರ ಕುಟುಂಬಸ್ಥರು ಇಲ್ಲೀಗ ತಂತ್ರಿ ವರ್ಗದವರಿದ್ದಾರೆ ಮತ್ತು ವೆಂಕಟಾಚಲ ನರಸಿಂಹ ಉಪಾಧ್ಯಾಯ ಅವರ ಒಂದು ಕುಟುಂಬವು ಕೂಡ ಇಲ್ಲಿ ಅರ್ಚಕರಾಗಿ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘವು ಇದರ ಸಂಪೂರ್ಣ ಜವಾಬ್ದಾರಿ ಮತ್ತು ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದೆ. ಎಲ್ಲ ಶಕ್ತಿಗಳ ಪಡೆದಿರುವಾಗೆಯೇ ಎಲ್ಲದಕ್ಕೂ ಒಡತಿಯೇ ಎಲ್ಲವೂ ನೀನೇ ಆಗಿರುವೆ. ಓ ದುರ್ಗೆಯೇ, ಓ ದೇವಿಯೇ, ಭಯವನ್ನ ತಪ್ಪಿಸು. ಒಟ್ನಲ್ಲಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಕೇರಳದ ಉಪ್ಪಳದಿಂದ ಉಡುಪಿಯ ಬೈಂದೂರಿನ ಶಿರೂರಿನವರೆಗಿನ ಮೊಗವೀರ ಸಮಾಜದ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿರುವ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ತಾಯಿ ಎಲ್ಲರಿಗೂ ಸರ್ವ ಮಂಗಳ ನೀಡಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ 24/7 ಉಡುಪಿ.